ಕೆಎಂಸಿ ಆಸ್ಪತ್ರೆಯ ಯೂರಾಲಜಿ ವಿಭಾಗದ ವತಿಯಿಂದ ಪ್ರಾಸ್ಟೇಟ್ ಕಾಯಿಲೆಗಳ ಉಚಿತ ತಪಾಸಣಾ ಶಿಬಿರ ನಡೆಯಿತು. ನಗರದ ಕೆಎಂಸಿ ಆಸ್ಪತ್ರೆಯ ಯೂರಾಲಜಿ ವಿಭಾಗದ ವತಿಯಿಂದ ಆಯೋಜಿಸಲಾಗಿದ್ದ ಪ್ರಾಸ್ಟೇಟ್ ಕಾಯಿಲೆಗಳ ಉಚಿತ ತಪಾಸಣಾ ಶಿಬಿರಕ್ಕೆ ವೆನ್ಲಾಕ್ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಹಾಗೂ ಅಧೀಕ್ಷಕರಾದ ಡಾಕ್ಟರ್ ರಾಜೇಶ್ವರಿ ದೇವಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಆರೋಗ್ಯ ಕ್ಷೇತ್ರದಲ್ಲಿ ಕೆಎಂಸಿ ಆಸ್ಪತ್ರೆ ಉತ್ತಮ ಕೆಲಸ ಮಾಡುತ್ತಿದೆ ಎಂದರು. ಸುಮಾರು ಜನರಿಗೆ ಪ್ರಾಸ್ಟೇಟ್ ಅಂದರೆ ಏನು ಶುಕ್ಲ ಗ್ರಂಥಿ ಅಂತ ನಾನು ಆ ಕನ್ನಡದ ಒಂದು ಪದನ ನಾನು ಕೇಳಿದೆ. ಅದು ಯೂಶಲಿ ಎಲ್ಲರಿಗೂ ಅದು ಅವೇರ್ನೆಸ್ ಇಲ್ಲದಿರುವಂಥ ಒಂದು ಕಾಯಿಲೆ ಬಗ್ಗೆ ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮನ್ನು KMC ವತಿಯಿಂದ ಆಯೋಜಿಸಿರುತ್ತಾರೆ. KMC ಸಂಸ್ಥೆ ಯಾವಾಗಲೂ ಎಲ್ಲದರಲ್ಲೂ ಒಂದು ಪಯನಿಯರ್ ಸಂಸ್ಥೆಯಾಗಿ ಈಗಾಗಲೇ ಅತ್ಯಂತ ಒಂದು ಛಾಪು ನಮ್ಮ ಇಡೀ ಗ್ಲೋಬ್ ಇದರಲ್ಲಿ ಒಂದು ಛಾಪನ್ನು ಮೂಡಿಸಿರುವಂಥ ಸಂಸ್ಥೆ. ಅಲ್ಲಿ ಆ KMC ಸಂಸ್ಥೆಗೆ ಪಾರ್ಟ್ನರ್ ಆಗಿ ವೆನ್ಲಾಕ್ ಆಸ್ಪತ್ರೆ ಈಗಾಗಲೇ 63 ವರ್ಷಗಳಿಂದ ನಾವು ಒಂದು ಅತ್ಯಂತ ಒಂದು ಒಳ್ಳೆಯ ರೀತಿಯಿಂದ ಮಾಡ್ಕೊಂಡು ಬಂದಿದೆ. ಈ ವೇಳೆ ಕೆಎಂಸಿ ಯೂರಾಲಜಿ ವಿಭಾಗದ ಪ್ರೊಫೆಸರ್ ಪಿ ವೇಣುಗೋಪಾಲ್, ಕೆಎಂಸಿ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಆನಂದ್ ಗೋಪಾಲ್, ಯೂರಾಲಜಿ ವಿಭಾಗ ಮುಖ್ಯಸ್ಥ ಪ್ರೊಫೆಸರ್ ಡಾಕ್ಟರ್ ಜಿಜಿ ಲಕ್ಷ್ಮಣ್ ಪ್ರಭು, ಕೆಎಂಸಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ವಿಭಾಗದ ಸಗೀರ್ ಸಿದ್ದಿಕ್ ಮತ್ತಿತರರು ಉಪಸ್ಥಿತರಿದ್ದರು. ಸುಮಾರು 150ಕ್ಕೂ ಅಧಿಕ ಮಂದಿ ಭಾಗವಹಿಸಿ ಸಮಾಲೋಚನೆ, ದೈಹಿಕ ಪರೀಕ್ಷೆ, ಸ್ಕ್ಯಾನಿಂಗ್, PSA ರಕ್ತ ಪರೀಕ್ಷೆ, ಮೂತ್ರದಲ್ಲಿನ ತೊಂದರೆ ಹಾಗೂ ಬೆನ್ನು ನೋವಿನ ಬಗ್ಗೆ ನುರಿತ ವೈದ್ಯರಿಂದ ತಪಾಸಣೆ ಮಾಡಿಸುವ ಮೂಲಕ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.